ಹಾಯ್ ಹಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಕಲರ್ಫುಲ್ ಕಲಿ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ನಿಮಗೆ ಹೇಳ್ಕೊಡೋಕ್ಕಂತ ಒಂದು ಹೊಸ ವಿಡಿಯೋ ತೊಗೊಂಡು ಬಂದಿದ್ದೀನಿ. ಸೊ ಅದೇನಪ್ಪ ಅಂದರೆ ಇವತ್ತು ನಾನು ನಿಮಗೆ ಸ್ಯಾಟಿನ್ ಸ್ಟಿಚ್ ಹೇಗೆ ಹಾಕೋದು ಅಂತ ಹೇಳ್ಕೊಡ್ತಿದ್ದೀನಿ. ಅದಕ್ಕಿಂತ ಮುಂಚೆ ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಹಾಗೆ ಶೇರ್ ಮಾಡಿ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ನಾನು ಲಾಸ್ಟ್ ವಿಡಿಯೋದಲ್ಲಿ ಥ್ರೆಡ್ಡು ಅದೆಲ್ಲ ಏನು ತೋರಿಸಿರಲಿಲ್ಲ. ಸೊ ಈ ವಿಡಿಯೋದಲ್ಲಿ ತೋರಿಸೋಣ ಅಂದ್ಕೊಂಡಿದ್ದೀನಿ, ಯಾಕಂದರೆ ಹೊಸದಾಗಿ ಕಲಿಯೋರಿಗೆ ಗೊತ್ತಾಗಲ್ಲ. ಸೊ ಅದಕ್ಕೆ ಈ ವಿಡಿಯೋದಲ್ಲಿ ಎಲ್ಲನೂ ತೋರಿಸ್ಕೊಡ್ತಿದ್ದೀನಿ. ನೋಡಿ, ಈ ಥರ 6 ಎಳೆ ದಾರ ತಗೊಳ್ಳಿ. ಇದು ಎಲ್ಲ ಫ್ಯಾನ್ಸಿ ಸ್ಟೋರಲ್ಲಿ ಸಿಗುತ್ತೆ. ನೀವು 6 ಎಳೆ ದಾರ ಅಂದರೂ ಕೊಡ್ತಾರೆ, ಇಲ್ಲಾಂದರೆ ಕಾಟನ್ ಥ್ರೆಡ್ ಅಂದರೂ ಸಿಗುತ್ತೆ. ಈ ಥರ ಒಂದು ನೀಡಲ್ ತಗೊಂಡು ಈ ಥರ ಥ್ರೆಡ್ನ ಸೂಜಿಗೆ ಹಾಕ್ಕೊಂಡು ಒಂದು ನಾಟ್ ಹಾಕ್ಕೊಳ್ಳಿ. ಚಿಕ್ಕದಾಗಿ ಸಿಂಗಲ್ ಎಳೆದ ಹಾಕ್ಕೊಳ್ಳಿ. ಮತ್ತು ನಿಮಗೆ ಬಟ್ಟೆ ಯಾವ ತೊಗೋಬೇಕು ಅಂತ ಗೊತ್ತಾಗಲಿಲ್ಲ ಅಂದರೆ ಕಾಟನ್ ಲೈನಿಂಗ್ ಬರುತ್ತಲ್ಲ ವೈಟ್ ಕಲರು, ಸೊ ಅದನ್ನೇ ತಗೊಳ್ಳಿ ನೀವು. ಇದು ರಿಂಗ್ ಕೂಡ ಸಿಗುತ್ತೆ, ವುಡ್ ರಿಂಗು ಫ್ಯಾನ್ಸಿ ಸ್ಟೋರಲ್ಲಿ ಹೋಗಿ ತೊಗೋಬೋದು ನೀವು ಆರಾಮಾಗಿ. ಸೊ ನಾನು ಲಾಸ್ಟ್ ಟೈಮ್ ರೋಸ್ ಹಾಕಿದ್ನಲ್ಲ, ಅದೇ ಬಟ್ಟೆನಲ್ಲೇ ಸೈಡಿಗೆ ಇದು ಚಿಕ್ಕದಾಗಿ ಮೋಟಿಫ್ ಹಾಕ್ತಿದ್ದೀನಿ. ನಿಮಗೆ ಅದೇ ಬಟ್ಟೆನಲ್ಲೇ ತೋರಿಸ್ತಿದ್ದೀನಿ ಇವಾಗ. ನೋಡ್ತಿದ್ದೀರಲ್ಲ, ಇದಿಷ್ಟು ಕಂಪ್ಲೀಟ್ ಆಯಿತು. ಫುಲ್ ಇದು 4 ಪೆಟಲ್ಸಿಗೆ ಹಾಕೋದು. ಇದೆಲ್ಲ ಫುಲ್ ಕಂಪ್ಲೀಟ್ ಆಗಿಂದ ಒಳಗಡೆ ನೀವು ಫ್ರೆಂಚ್ ನಾಟ್ ಹಾಕ್ಕೊಂಬಿಡಿ. ಅದಕ್ಕೆ ನೋಡಿ ಈ ಥರ ಥ್ರೆಡ್ ತೊಗೊಳ್ಳಿ, ಸೇಮ್ ಅದೇ ನೀಡಲ್ಲೇ ತೊಗೊಂಡ್ಬಿಟ್ಟು ನಾನು ಮುಂಚೆ ತೋರಿಸಿದ್ನಲ್ಲ ಯಾವ ಥರ ಥ್ರೆಡ್ ತೊಗೊಳ್ಳೋದಂತ ತೊಗೊಂಡು ಕೆಳಗಡೆ ಒಂದು ನಾಟ್ ಹಾಕ್ಕೊಂಡ್ಬಿಟ್ಟು ಫ್ರೆಂಚ್ ನಾಟ್ ಹಾಕ್ಕೊಳ್ಳಿ. ಸೊ ನಾನು ಇವತ್ತು ತೋರಿಸ್ತಿದ್ದೀನಿ ನೋಡಿ ಹೇಗೆ ಹಾಕೋದು ಅಂತ.
ಈ ಥರ ಕೆಳಗಡೆಯಿಂದ ಸೂಜಿ ತಗೊಳ್ಳಿ. ಫಸ್ಟು ತಗೊಂಡ್ಬಿಟ್ಟು 2 ಸುತ್ತನ್ನ ಹಾಕ್ಕೊಳ್ಳಿ. 2 ಸುತ್ತು ಸುತ್ಕೊಂಡ್ಬಿಟ್ಟು ಈ ಥರ ಡೌನಲ್ಲಿ ಸೂಜಿನ ಎಳ್ಕೊಂಡ್ಬಿಟ್ರೆ ಚಿಕ್ಕದಾಗಿ ನಿಮಗೆ ನಾಟ್ ಕೂತ್ಕೊಳ್ಳುತ್ತೆ ಇದು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಯಾವ ಥರ ಹಾಕೋದು ಅಂತ. ಹೊಸದಾಗಿ ಕಲಿಯೋರು ಈ ಥರ ಹಾಕಿ ತುಂಬ ಬೇಗನೆ ಕಲ್ತ್ಕೊತೀರಾ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಬೇಸಿಕ್ ಸ್ಟಿಚಸ್ ಎಲ್ಲ ಹೇಗೆ ಹಾಕೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.